ಇತಿಹಾಸ ಪ್ರಸಿದ್ಧವೂ ಬಹಳ ಕಾರಣಿಕ ಸ್ಥಳವೂ ಆದ ಪಡುಬಿದ್ರಿ ನಾಗಬ್ರಹ್ಮಸ್ಥಾನದಲ್ಲಿ 20ನೇ ದಿನದ ಡಕ್ಕೆಬಲಿ ಸೇವೆಯನ್ನು ಉದ್ಯಮಿ ಆನಂದ ಡಿ ಶೆಟ್ಟಿ ಅಜ್ಲರ ಮನೆ ಎಕ್ಕಾರು ಇವರು ನೀಡಿದ್ದು, ಪೂರ್ವಭಾವಿಯಾಗಿ ಸ್ಥಳೀಯ ಕಲ್ಯಾಣ ಮಂಟಪದಿಂದ ಹಸಿರು ಹೊರೆಕಾಣಿಕೆ, ವಾದ್ಯ, ಚೆಂಡೆ ಸಹಿತ ವಿವಿಧ ಘೋಷಗಳೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಭಕ್ತರು ಸ್ವಯಂ ಸೇವಕರಾಗಿ ಸಾಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗುತ್ತಿನಾರ್ ವಿಶುಕುಮಾರ್ ಶೆಟ್ಟಿ, ಪ್ರಕೃತಿಯನ್ನ ಆರಾಧಿಸುವ ಪುಣ್ಯಕ್ಷೇತ್ರ ಈ ಪಡುಬಿದ್ರಿಯ ನಾಗಬ್ರಹ್ಮಸ್ಥಾನ. ಇಲ್ಲಿ ಮೇಲು ಕೀಳು, ಬಡವ ಬಲ್ಲಿದ ಎಂಬ ಭೇದ ಭಾವ ಇಲ್ಲ. ಜಾತಿ ಧರ್ಮ ಎಂಬ ಕಟ್ಟುಪಾಡುಗಳಿಲ್ಲ. ಈ ಕ್ಷೇತ್ರಕ್ಕೆ ಭಕ್ತರಾಗಿ ಬರಬೇಕಷ್ಟೇ. ಆಸನದ ವ್ಯವಸ್ಥೆ ಇಲ್ಲ. ಮಣ್ಣೆ ಆಸನ, ಮೆಟ್ಟಿದ ಮರಳೆ ಪುಣ್ಯ ಪ್ರಸಾದ. ವಿದ್ಯುತ್ ದೀಪಗಳು ಇಲ್ಲಿ ಕಾಣಸಿಗದು. ಕಾಣಿಕೆ ಹುಂಡಿಗಳು ಇಲ್ಲಿ ನಿಷಿದ್ಧ. ಫೋಟೋಗ್ರಫಿ, ವಿಡಿಯೋ ಚಿತ್ರೀಕರಣ ಇಲ್ಲಿ ಮಾಡುವಂತಿಲ್ಲ. ಇಂತಹ ಪುಣ್ಯ ಕ್ಷೇತ್ರವು ಭಕ್ತರ ಪಾಲಿನ ಕಾಮಧೇನು. ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ ಎನ್ನುತ್ತಾರೆ ವಿಶುಕುಮಾರ್ ಶೆಟ್ಟಿ ಅವರು. ಇತಿಹಾಸ ಪ್ರಸಿದ್ಧವಾದ ಒಂದು ಐತಿಹಾಸಿಕ ಸ್ಥಳ ಪಡುಬಿದ್ರಿ ಖಡ್ಗೇಶ್ವರಿ ಬ್ರಹ್ಮಸ್ಥಾನ. 2 ವರ್ಷಕ್ಕೊಮ್ಮೆ ಆಗುವಂಥ ಡಕ್ಕೆಬಲಿ ಸೇವೆ ಬಹುಶಃ ಪ್ರಪಂಚದಾದ್ಯಂತ ಏಕೈಕ ಒಂದು ಪವಿತ್ರ ಸ್ಥಳ ಅಂತ ಹೇಳ್ಬೋದು. ಜನರ ಭಕ್ತರ ಸಕಲ ಕಷ್ಟಗಳನ್ನು ಪರಿಹರಿಸುವಂತಹ ಏಕೈಕ ಜಾಗ ಇದು. ಬಹುಶಃ ಪ್ರಕೃತಿಯನ್ನು ಆರಾಧನೆ ಮಾಡುವಂತಹ ಒಂದು ವಿಶಿಷ್ಟ ಕೇಂದ್ರ. ಈ ಸಲ ಇಂದು 20ನೇ ಡಕ್ಕೆಬಲಿ ಸೇವೆ ಮುಂಬಯಿಯ ಉದ್ಯಮಿ ಶ್ರೀಯುತ ಆನಂದ ಶೆಟ್ಟಿ ಹಾಗೂ ಶ್ರೀಮತಿ ಲತಾ ಶೆಟ್ಟಿಯವರ ಇಂದಿನ ಸೇವೆ. ಮುಖ್ಯವಾಗಿ ಮನುಷ್ಯನಿಗೆ ಕಷ್ಟ ಬರುವಂತಹ ಸ್ಥಳದಲ್ಲಿ ಸಂದರ್ಭದಲ್ಲಿ ದೇವರನ್ನು ನೆನೆಯುವಂಥ ಸಂದರ್ಭ. ಈ ಸ್ಥಳದ ಮಹತ್ವವನ್ನು ಅವರಿಗೆ ಹೇಳಿದಾಗ ತಮ್ಮ ಜೀವನದಲ್ಲಿ ಒಂದು ಕಷ್ಟ ಒದಗಿ ಬಂದಿದೆ. ಆ ಅನಾರೋಗ್ಯವಾದಂಥ ಸಂದರ್ಭದಲ್ಲಿ ಆ ದೇವರನ್ನು, ತಾಯಿಯನ್ನು ಪ್ರಾರ್ಥಿಸಿದಾಗ ನಾನು ಸಂಪೂರ್ಣವಾಗಿ ಗುಣಮುಖವಾದರೆ ಈ ಜಾಗದಲ್ಲಿ ಒಂದು ಡಕ್ಕೆಬಲಿ ಸೇವೆಯನ್ನು ಕೊಡುತ್ತೇನೆ ಎಂಬಂಥ ಪ್ರಾರ್ಥನೆಯ ಮೇರೆಗೆ ದೇವರು ಅವರನ್ನು ಅನುಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರೊಂದಿಗೆ 10 ಗಣ್ಯರು ಹಾಜರಿದ್ದರು. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರಿ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.